ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹಲೋ IDA ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅಂದರೆ ಭಾರತೀಯ ದಂತವೈದ್ಯಕೀಯ ಅಸೋಸಿಯೇಷನ್ ಅವರು ಪ್ರಸ್ತುತಪಡಿಸುವಂಥ ಈ ಕಾರ್ಯಕ್ರಮ ಹಲೋ IDA ಅಂತ. ದಂತದ ಬಗ್ಗೆ ಅಂದರೆ ಹಲ್ಲಿನ ಬಗ್ಗೆ ಅನೇಕ ವಿವಿಧ ಹಂತಗಳಲ್ಲಿ, ಅದು ರೂಟ್ ಕ್ಯಾನಲ್ನಿಂದ ಹಿಡಿದು ಅಥವಾ ಹಲ್ಲು ತೆಗೆಯುವುದರಿಂದ ಹಿಡಿದು ಅಥವಾ ಬೇರೆ ಬೇರೆ ರೀತಿಯಂಥ ಸರಿಗೆ ಹಾಕುವ ಈ ಏನೆಲ್ಲ ವಿಧಾನಗಳಿದೆಯಾ, ಇದರ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಬೇಕು. ಅಥವಾ ಒಂದು ಮುಖದ ಅಂದವನ್ನು ಕೆಡಿಸುವಂಥ ಹಲ್ಲುಗಳು ಬಂದಾಗ ಏನು ಮಾಡ್ಬೋದು, ಅಥವಾ ಮುಖದ ಅಂದವನ್ನು ಹೆಚ್ಚಿಸುವ ಹಾಗೆ ಮಾಡುವ ಹಾಗೆ ನಾವು ಹಲ್ಲುಗಳ ಸಂರಕ್ಷಣೆ ಹೇಗೆ ಮಾಡ್ಬೋದು, ಹೀಗೆ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ಇಡುವಂತಹ ಒಂದು ಕಾರ್ಯಕ್ರಮ ಹಲೋ IDA ಕಾರ್ಯಕ್ರಮ. ಇಂದು ನಾವು ತೆಗೆದುಕೊಂಡಂಥ ವಿಷಯ ಏನು ಅಂತ ಹೇಳಿದರೆ, ಹಲ್ಲಿನ ಅಂದಗೆಡುವಿಕೆಗೆ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು, ಅಂದರೆ ನಾವೇನು ಡಿಸ್ಕಲರೇಷನ್ ಅಂತ ಹೇಳ್ತೇವೆ. ಹಲ್ಲಿನ ಬಣ್ಣ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ ಕ್ರಮೇಣ. ಯಾಕಂತ ಹೇಳಿದರೆ ಒಂದು ಬದುಕಿನಲ್ಲಿ ಒಂದೊಂದೇ ಹಂತ ನಾವು ಮುಂದೆ ಹೋದಾಗ ನಾವು ತಿನ್ನುವಂಥ ವಸ್ತುಗಳು ಜಾಸ್ತಿ ಆಗುತ್ತೆ, ನಾವು ಅದನ್ನು ಸಂರಕ್ಷಿಸುವ ಕೆಲಸ ಕಡಿಮೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಬಣ್ಣ ಬದಲಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಒಂದು ರೀತಿಯಲ್ಲಿ ಹಲ್ಲಿನ ಅಂದಗೆಡುತ್ತದೆ. ಇಂತಹ ಅಂದಗೆಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಮಾಡಬೇಕು, ಹೇಗೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಹರೀಶ್ ಶೆಟ್ಟಿ ಇವರು. ಪ್ರಪ್ರಥಮವಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಡಾಕ್ಟರ್ ಹರೀಶ್ ಶೆಟ್ಟಿ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಡಾಕ್ಟರ್ ಹರೀಶ್ ಶೆಟ್ಟಿ ಇವರು ಕಳೆದ 23 ವರ್ಷಗಳಿಂದ ವಿವಿಧ ಹಂತಗಳಲ್ಲಿ, ಅಂದರೆ ಬೇರೆ ಬೇರೆ ಕಾಲೇಜುಗಳಲ್ಲಾಗಿರ್ಬೋದು, ತನ್ನ ಈ ದಂತ ವೈದ್ಯಕೀಯ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದವರು. ಇದೀಗ ಯನೋಪಯ್ಯ ಡೆಂಟಲ್ ಕಾಲೇಜಲ್ಲಿ ಕನ್ಸರ್ವೇಟಿವ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಈ ಹಲ್ಲಿನ ಸಂರಕ್ಷಣೆ ಮಾಡುವಂಥ, ಅಂದರೆ ಈ ಎಲ್ಲ ಈ ಹಲ್ಲು ಅಂದಗೆಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಅನ್ನೋದರ ಅದೇ ಒಂದು ವಿಭಾಗ ಇದೆ. ಆ ವಿಭಾಗದಲ್ಲಿ ಈ ವಿಭಾಗ ಮುಖ್ಯಸ್ಥರಾಗಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. IDAಯ ಜಿಲ್ಲಾ ಒಂದು ಅಧ್ಯಕ್ಷನೂ ಕೂಡ ಆಗಿದ್ದಂತಹ ಡಾಕ್ಟರ್ ಹರೀಶ್ ಶೆಟ್ಟಿ ಅವರು ಈಗಾಗಲೇ ಅನೇಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರುವುದನ್ನು ಮಾತ್ರವಲ್ಲದೆ ಅನೇಕ ಪ್ರಬಂಧಗಳನ್ನು ದೇಶೀಯ ಹಾಗೂ ಅಂತರ್ದೇಶೀಯ ಈ ಜರ್ನಲ್ಗಳಲ್ಲಿ, ಸೈಂಟಿಫಿಕ್ ಜರ್ನಲ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಪ್ರಕಟಿಸಿದಂಥ ಕೀರ್ತಿ ಕೂಡ ಡಾಕ್ಟರ್ ಹರೀಶ್ ಶೆಟ್ಟಿ ಇವರದ್ದು. ಇಂತಹ ಒಬ್ಬ ಅನುಭವಿ ವೈದ್ಯ ನಮ್ಮೊಂದಿಗಿದ್ದಾರೆ. ವೀಕ್ಷಕರೇ, ಇದು ನೇರ ಸಂವಾದ ಕಾರ್ಯಕ್ರಮ. ಹಲ್ಲಿನ ಅಂದಗೆಡುವಂಥ ಸಂದರ್ಭದಲ್ಲಿ ತಮಗೇನಾದರೂ ಸಂಶಯ ಇದ್ದಲ್ಲಿ, ಅಂದರೆ ನಾವೇನು ಮಾಡಬೇಕು, ಯಾವ ರೀತಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೋದು, ಅಥವಾ ಯಾವ ರೀತಿ ಅದನ್ನು ಶುಚಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಮಗೆ ಏನು ಸಂಶಯ ಇದ್ದರೂ ಕೂಡ ಡಾಕ್ಟರ್ ಹರೀಶ್ ಶೆಟ್ಟಿ ಅವರ ಹತ್ರ ಕೇಳಿಕೊಂಡು ಅದಕ್ಕೆ ಒಂದು ಪರಿಹಾರ ಕಂಡುಹುಡುಕಿ ಅಂತ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಡಾಕ್ಟ್ರೇ, ಮತ್ತೊಮ್ಮೆ ತಮ್ಮನ್ನು ಈ ಒಂದು ಹಲೋ IDA ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಮುಖ್ಯವಾಗಿ ನನ್ನ ಒಂದು ಮುಖ್ಯ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಹಲ್ಲು ಅಂದಗೆಡುವುದಕ್ಕೆ ಮುಖ್ಯ ಕಾರಣ ಏನು? ಈಗ ಹಲ್ಲು ಗೆಡುವಿಕೆಗೆ ನಾವು ಡಿಸ್ಕಲರೇಷನ್ ಯಾವುದು ಕರಿತೀವ, ಅದಕ್ಕೆ 10 ಹಲವು ಕಾರಣಗಳಿದೆ. ಮುಖ್ಯವಾಗಿ ನಾವು ಅದನ್ನು ಇಂಟ್ರಿನ್ಸಿಕ್ ಅಥವಾ ಎಕ್ಸ್ಟ್ರಿನ್ಸಿಕ್, ಅಂದರೆ ಯಾವುದು ಹಲ್ಲಿನ ಹೊರ ಪದರಕ್ಕೆ ಬಂದುವಂಥದ್ದು ಅದಕ್ಕೆ ಎಕ್ಸ್ಟ್ರಿನ್ಸಿಕ್ ಕಾರಣಗಳಂತ ಹೇಳ್ತೇವೆ. ಖಂಡಿತ. ಅದೇ ಮತ್ತು ಯಾವುದು ಹಲ್ಲಿನ ರಚನೆ ಆಗುವ ಸಂದರ್ಭದಲ್ಲಿ ಈ ಹಲ್ಲಲ್ಲಿ ಕೊಳಕು ಅಥವಾ ಡಿಸ್ಕಲರೇಷನ್ ಬಂದಿರ್ತದೋ ಅದನ್ನು ಇಂಟ್ರಿನ್ಸಿಕ್ ಕಾರಣಗಳಂತ ಹೇಳಿರ್ತೇವೆ. ಈಗ ಎಕ್ಸ್ಟ್ರಿನ್ಸಿಕ್ ಕಾರಣಗಳು ಈಗ ಹಲ್ಲು ರಚನೆ ಆಗಿರುವಂಥದ್ದು, ಹಾಗೆ ನಮ್ಮ ಬಾಯಲ್ಲಿ ಬಂದ ನಂತರ ನಾವು ಮಾಡಿಕೊಂಡ ಕೆಲವು ಅಭ್ಯಾಸಗಳಿಂದಾಗಿ, ಉದಾಹರಣೆಗಳು ಟೊಬ್ಯಾಕೋ ಚೀವಿಂಗ್, ಅಥವಾ ಕೆಲವರು ವೀಳ್ಯದೆಲೆ ತಿನ್ನುವ ಅಭ್ಯಾಸ ಇರ್ತದೆ. ಅದೇ ರೀತಿ ಕೆಲವರಿಗೆ ಫ್ರೀಕ್ವೆಂಟ್ ಆಗಿ ರೆಸ್ಟೋರೆಂಟ್ಗೆ ನಾವು ಜಾಸ್ತಿ ಹೊರಗೆ ಊಟ ಮಾಡುವಂಥ ಅಭ್ಯಾಸ ಇರ್ತದೆ. ಅಲ್ಲಿ ರೆಸ್ಟೋರೆಂಟ್ಗಳಿಗೆ ಕೆಲವು ಕಲರಿಂಗ್ ಏಜೆಂಟ್ ಹಾಕ್ತಾರೆ. ಅದೇ ರೀತಿ ಕೆಲವು ಮತ್ತೆ ನಮಗೆ ಒಂದು ಪ್ರಾಯ ಆದಾಗ ಅದು ಅದರಿಂದಾಗಿ ಈ ರೀತಿಗಳು, ಅಥವಾ ನಮ್ಮ ಬಾಯಲ್ಲಿ ಕೆಲವರಿಗೆ ಬಾಯನ್ನು ಶುಚಿ ಮಾಡುವಂಥ ವಿಷಯ ಬಗ್ಗೆ ಜ್ಞಾನ ಕಮ್ಮಿ ಇರ್ತದೆ, ಆಗ ಅವರು ಜಾಸ್ತಿ ಹಲ್ಲನ್ನು ಬ್ರಷ್ ಮಾಡಿದ್ರೆ ಹಲ್ಲು ಹಾಳಾಗ್ತದೆ ಅಂತ ಕೆಲವು ತಪ್ಪು ಅಭಿಪ್ರಾಯಗಳು ಇರೋದ್ರಿಂದ ಆ ರೀತಿ ಹಲ್ಲ ಮೇಲೆ ಈ ಕೊಳೆ ಕುತ್ಕೊಂಡಿರ್ತದೆ. ಇದಕ್ಕೆ ನಾವು ಎಕ್ಸ್ಟ್ರಿನ್ಸಿಕ್ ಅಂತ ಹೇಳ್ತೀವಿ. ಅದೇ ರೀತಿ ಈಗ ಇಂಟ್ರಿನ್ಸಿಕ್ ಕಾರಣಗಳು, ಅಂದರೆ ಹಲ್ಲಿನ ರಚನೆ ಸಂದರ್ಭದಲ್ಲೇ
ಹಲ್ಲು ಆಗ್ತಿರೋ ಸದ್ಯದಿಂದ ನಮ್ಮ ಹಲ್ಲು ಆಗುವ ಏಜ್ ಅಂದರೆ ನಾವು ತಾಯಿಯ ಬಾಣಂತಿ ಮೂರ್ತಿಗಳು ಬಾಣಂತಿ ಇರುವಾಗಲೇ ಹಲ್ಲಿನ ರಚನೆ ಶುರುವಾಗಿಬಿಟ್ಟಿರ್ತದೆ. ಆ ಸಂದರ್ಭದಲ್ಲಿ ಈಗ ತಾಯಿ ಪಕ್ಕನೆ ಯಾವುದೇ ಒಂದು ಮೆಡಿಸಿನ್ ತಗೊಂಡಿರ್ಬೋದು, ಎಕ್ಸಾಂಪಲ್ ಒಂದು ಟೆಟ್ರಾಸೈಕ್ಲಿನ್ ಅಂತ ಮೆಡಿಸಿನ್ ತಗೊಂಡಿದ್ರೆ ಅದೇ ರೀತಿ ಕೆಲವು ಮೆಡಿಸಿನ್ಗಳು ಇದೆ. ಅದೇ ರೀತಿ ಅಥವಾ ನಾವು ಸೇವಿಸುವ ನೀರಿನಲ್ಲಿ ಫ್ಲೋರೈಡ್ ಲವಣಾಂಶಗಳು ಅಂತ ಯಾವ್ದು ಹೇಳ್ತೀವಿ ನಾವು, ಫ್ಲೋರೈಡ್ ಅಂಶ ಜಾಸ್ತಿ ಇದ್ರೆ, ಈಗ ನಮ್ಮ ಇಲ್ಲಿ ಮಂಗಳೂರಲ್ಲಿ ಇದು ಕಮ್ಮಿ, ಉತ್ತರ ಕರ್ನಾಟಕದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಫ್ಲೋರೈಡ್ ಅಂಶಗಳು ಜಾಸ್ತಿ. ಹೌದು, ಈ ರೀತಿ ಇದ್ದಾಗ ಈ ಫ್ಲೋರೈಡಿಗೆ ಕ್ಯಾಲ್ಸಿಫೈಡ್ ಸ್ಟ್ರಕ್ಚರ್ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಅದು ಆಗ ಈ ನಮ್ಮ ದೇಹದ ಮೂಳೆಯಲ್ಲಿ ಅಥವಾ ಹಲ್ಲಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತವೆ. ಒಂದು ಇಟ್ ಫಾರ್ಮ್ಸ್ ಯೂನಿಟ್. ಅದು ಆ ರೀತಿ ಆದಾಗ ಹಲ್ಲಿನ ಕಲರ್ ಬಣ್ಣ ಚೇಂಜ್ ಆಗಿ ಅದು ಬ್ರೌನ್ ಅಥವಾ ಕಂದು ಬಣ್ಣ ಬರ್ಬೋದು, ನೀಲಿ ಬಣ್ಣ ಬರ್ಬೋದು, ಗ್ರೇಯಿಶ್ ಬರ್ಬೋದು, ಅದೇ ರೀತಿ ಬರ್ತದೆ. ಇದು ಒಂದು. ಎರಡನೇದಾಗಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಈ ಹಲ್ಲು ಆಗುವ ಸ್ಟ್ರಕ್ಚರ್ ರಚನೆಯಲ್ಲೇ ತೊಂದರೆ ಆದಾಗ ಹಲ್ಲಿನ ಹೊರಪದ ನಾವು ಇನಾಮಲ್ ಅಂತ ಯಾವುದು ಹೇಳ್ತೀವೋ ಅದರಲ್ಲೇ ತೊಂದರೆ ಆಗಿ ಅದರ ಕ್ಯಾಲ್ಸಿಫಿಕೇಶನು ಮೆಚುರೇಷನ್ ಎರಡೂ ತೊಂದರೆಗೊಳಪಡ್ತವೆ. ಈ ರೀತಿ ಇದ್ದಾಗ ಹಲ್ಲು ಬೇಗ ಹಾಳಾಗ್ತದೆ. ಅಂದರೆ ನಾವು ಅಂಥ ಮನುಷ್ಯರು ಅಂಥ ಪೇಷಂಟ್ ನಮ್ಮಲ್ಲಿ ಬಂದಾಗ ಬಾಯಿ ಸ್ಮೇಲ್ ಮಾಡಿದಾಗ ಹಲ್ಲೇನು ಅರ್ಧನೇ ಆಗಿದೆ, ಯಾಕೆ ಪೂರ್ತಿ ಆಗಿಲ್ಲ ಅಂತ ಅನಿಸ್ಕೊಳ್ತೇವೆ. ಈ ರೀತಿ ಆಗೋದು. ಓಕೆ. ಈಗ ಡಾಕ್ಟ್ರೇ, ಈಗ ನೀವು ಅನೇಕ ಕಾರಣಗಳನ್ನು ಹೇಳಿದ್ರಿ. ಯಾಕಂದರೆ ಹಲ್ಲು ಅಂದಗೆಡುವಂತಹ ಕಾರಣಗಳಲ್ಲಿ ಅದು ಹುಟ್ಟಿನಿಂದ ಅಥವಾ ತಾಯಿಯಿಂದ ಬಂದಂಥ ತೊಂದರೆನೂ ಆಗಿರ್ಬೋದು, ಅಥವಾ ಅವರೇ ಏನಾದರೂ ಶುಚಿತ್ವ ಇಲ್ಲದೆ ಇರುವ ಕಾರಣ ಆಗಿರ್ಬೋದು. ಈಗ ಪ್ರಾರಂಭದಲ್ಲಿ ನಾವು ಹೋಗೋದಾದರೆ ತಾಯಿ ತೆಗೆದುಕೊಂಡಂಥ, ಯಾಕಂದರೆ ಮಗುವಿನ ಯಾವುದೇ ಒಂದು ಅಪರಾಧ ಇಲ್ಲದೆ ತಾಯಿ ತೆಗೆದುಕೊಂಡಂಥ ಅದು ಮೆಡಿಸಿನ್ ಆಗಿರ್ಬೋದು ಅಥವಾ ಏನಾದರೂ ಫುಡ್ ಆಗಿರ್ಬೋದು, ಇದು ಮಗುವಿನಕ್ಕೆ ತೊಂದರೆ ಆದಾಗ ಅದನ್ನು ನಿಮಗೆ ಹೇಗೆ ಸರಿಪಡಿಸಲಿಕ್ಕಾಗುತ್ತೆ? ಅದೇ ಇದರಲ್ಲಿ ನಮ್ಮದು ದಂತ ವೈದ್ಯರದ್ದು ಪಾತ್ರ ಭಾಳ ಹಿರಿದು. ಅಂದರೆ ಇದರ ಬಗ್ಗೆ ಜನರಿಗೆ ಅದರ ಅನುಭವನೂ ಇರುವುದಿಲ್ಲ, ಇದರ ಬಗ್ಗೆ ವಿಷಯ ಜ್ಞಾನ ಇರುವುದಿಲ್ಲ. ಅದಕ್ಕೆ ನಾವು ಇಂಥ ಪ್ರೋಗ್ರಾಮ್ ಇವತ್ತು ನೀವು ನನಗೊಂದು ಅವಕಾಶ ಕೊಟ್ಟಿದ್ದೀರಿ. ಅದೇ ರೀತಿ ನಾವು ಈ ಪ್ರೋಗ್ರಾಮ್ ಮುಖಾಂತರ ನಾವು ಜನರಿಗೆ ತಿಳುವಳಿಕೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದು ನಾವು ದಂತ ಡೆಂಟಿಸ್ಟ್ ಆಗಲಿ ಅಥವಾ ನಾವೊಂದು ವೈದ್ಯಕೀಯ ಕಾಲೇಜಲ್ಲಿ ಇದ್ದೇವೆ, ಅಲ್ಲಿ ನಾವು ಈ ರೀತಿ ಪ್ರೋಗ್ರಾಮ್ ಮಾಡ್ತೇವೆ. ಅಂದರೆ ಜನರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ತಾಯಿ ತೆಗೆದುಕೊಂಡ ಆಹಾರದಿಂದ ನೀರಿಂದಾಗಿ ನಮಗೆ ಮುಂದಕ್ಕೆ ಬರೋ ಮಗುವಿಗೆ ತೊಂದರೆ ಆಗ್ಬೋದಂಥ ಅನುಭವ ಯಾರಿಗೂ ಇರುವುದಿಲ್ಲ. ಅದನ್ನು ನಾವು ಈ ರೀತಿ ಪ್ರೋಗ್ರಾಮ್ ಹೇಳಿದಾಗ ತಾಯಿ ಅಂದರೆ ಬಾಣಂತಿ ಇರುವಾಗಲೇ ಅವರಿಗೆ ಇಂಥ ಮದ್ದು ತಗೊಳ್ಳಬಾರದು ಅಂತ ಹೇಳಿದರೆ ಅವರು ಮುಂದಕ್ಕೆ ಅವರು ಬಾಣಂತಿ ಅಥವಾ ಅವರು ವೆನ್ ದೇ ಆರ್ ಪ್ರೆಗ್ನೆಂಟ್ ಆ ಸಮಯದಲ್ಲಿ ಅವರು ಉತ್ತಮ ರೀತಿಯಲ್ಲಿ ಅದರ ಬಗ್ಗೆ ಕೇರ್ ತಗೊಂಡು ಅವರ ಡಾಕ್ಟರ್ಸ್ ಅವ್ರ ಗೈನಕಾಲಜಿಸ್ಟ್ ಅವರು ಈಗ ನಮಗೆ ತುಂಬ ಒಳ್ಳೆಯ ಆಂಟಿಬಯೋಟಿಕ್ ಬಂದಿದೆ. ಆಗ ಈ ಆಂಟಿಬಯೋಟಿಕ್ ಉಪಯೋಗ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಈಗ ನೀರಲ್ಲಿ ಫ್ಲೋರೈಡ್ ಅಂಶ ಉಂಟಾ ಇಲ್ವಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ಸ್ಪೆಷಲಿ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಗಡಸು ನೀರು ಅಂತ ನಾವು ಹೇಳ್ತೇವೆ, ಅದರಲ್ಲಿ ಲವಣಾಂಶ ಜಾಸ್ತಿ ಇದೆ. ಈಗ ನಮ್ಮ ಡೆವಲಪ್ಡ್ ಸಿಟಿ, ಈಗ ಮಂಗಳೂರು ಅಂತ ಒಂದು ಉತ್ತಮ ಡೆವಲಪ್ಡ್ ಸಿಟಿ, ಇಲ್ಲಿ ನಾವು ಕಾರ್ಪೊರೇಷನ್ ನೀರಲ್ಲಿ ಅದರ ಫ್ಲೋರೈಡ್ ಅಂಶ ಕಮ್ಮಿ ಮಾಡಿ, ಇದು ಜಾಸ್ತಿ ಇದ್ರೂ ಅದನ್ನು ಕಮ್ಮಿ ಮಾಡಿ 1 ಪಾರ್ಟ್ ಪರ್ ಮಿಲಿಯನ್ 1 ppm ಅಂತ ಆ ಲೆವೆಲ್ ತಂದಿರ್ತಾರೆ. ಅದು ಯಾವಾಗ 2 ppm ಅಂದರೆ 2 parts ಮೇಲೆ ಹೋಗ್ತದೋ ಆಗ ಅದು ಹಲ್ಲಲ್ಲಿ ಅಥವಾ ಮೂಳೆಯಲ್ಲಿ ಅದರ ಸಾಂದ್ರತೆ ಕಾನ್ಸಂಟ್ರೇಟ್ ಜಾಸ್ತಿ ಆಗಿಬಿಡ್ತದೆ, ಆಗ ತೊಂದರೆಗೊಳಪಡ್ತಾರೆ. ಸೊ ನೀವು ಆದಷ್ಟು ಇಂತಹ ಮಾಹಿತಿ ಶಿಬಿರಗಳನ್ನು ಅಥವಾ ಇಂತಹ ಕಾರ್ಯಕ್ರಮಗಳಲ್ಲಿ, ಯಾಕಂತ ಹೇಳಿದ್ರೆ ಈಗ ನಮ್ಮ ಟಿವಿ ಇದೊಂದು ಕಾರ್ಯಕ್ರಮ ಇಟ್ಟದ್ರಿಂದ ಅದೆಷ್ಟು ವೀಕ್ಷಕರಿಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ಈ ತಾಯಿ ಉಪಯೋಗಿಸಬೇಕಾದಂಥ ಮದ್ದುಗಳ ಬಗ್ಗೆ ಎಷ್ಟು ಅವರು ನಿಗಾ ವಹಿಸಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಉತ್ತಮ. ಓಕೆ. ಈಗ ಈ ಎರಡನೇ ಹಂತಕ್ಕೆ ಬರುವುದಾದರೆ ನಾವು ಅಂದರೆ ಜನಸಾಮಾನ್ಯರು ಅವರು ಉಪಯೋಗಿಸುವಂಥ ಆಹಾರದಿಂದಾಗಿರ್ಬೋದು, ಬೇರೆ ಬೇರೆ ರೀತಿಯಿಂದ ಆಗಿರ್ಬೋದು, ಇದಕ್ಕೆ ನೀವು ಯಾವ ರೀತಿ ಅದನ್ನು ಸರಿಪಡಿಸ್ತೀರಿ? ಅದೀಗ ನಾನು ಮೊದಲಾಗಿ ನಿಮ್ಗೆ ಹೇಳಿದಾಗ ನೀವು ನನಗೆ ಭಾಳ ಸಂತೋಷ ಆಯ್ತು. ನೀವು ಇಂಟ್ರೊಡ್ಯೂಸ್ ಮಾಡುವಾಗಲೇ ಹೇಳಿದ್ರಿ ಕೆಲವು ಆಹಾರ ಪದ್ಧತಿ ಅಂದರೆ ನಾನು ಹೇಳಿರಲಿಲ್ಲ, ನೀವಾಗಿ ಹೇಳಿ. ಅಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅಂದರೆ ನಾವು ತಗೊಳ್ಕೊಂಡು ಆಹಾರದಿಂದ ತೊಂದರೆ ಆಗ್ತಂತ ಆ ಒಂದು ಅನುಭವ ನೀವು ಮೊದಲೇ ಪಡ್ಕೊಂಡಿದ್ದೀರಿ. ಅದು ನಿಮ್ಮ ಅನುಭವ ತುಂಬ ಜನಕ್ಕೆ ಇರಲಿಕ್ಕಿಲ್ಲ. ಅಂದರೆ ಎಷ್ಟೋ ಸರಿ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಈಗ ಹಲ್ಲನ್ನು 2 ಸರಿ ಬ್ರಷ್ ಮಾಡುವಂಥದ್ದು, ಎಷ್ಟೋ ಜನರಿಗೆ ಹಲ್ಲು 2 ಸರಿ ಬ್ರಷ್ ಮಾಡುವಂತಲ್ಲಿ ಗೊತ್ತಿಲ್ಲ, ಯಾಕೆ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ. ಅದು ಒಂದು. ಎರಡನೇದಾಗಿ ಅದರ ಮೇಂಟೆನೆನ್ಸ್. ಈಗ ಯಾವುದೇ ವಸ್ತು ಇರಲಿ ಅದು ಬರುವಾಗ ಚೆನ್ನಾಗಿ ಬಂದಿರ್ತದೆ, ಮತ್ತು ಅದು ಬರುವಾಗ ನಾನು ಹೇಳಿದಾಗ ಇಂಟ್ರಿನ್ಸಿಕ್ ಕಾರಣಗಳು ಕಮ್ಮಿ, ಈಗ ಅದು ಎಕ್ಸ್ಟ್ರಿನ್ಸಿಕ್ ಕಾರಣ ಜಾಸ್ತಿ. ಆದರೆ ಅದು ಬಂದ ನಂತರ ಅದರ ಮೇಂಟೆನೆನ್ಸ್ ಯಾವ ರೀತಿ ಕೇರ್ ತಗೊಳ್ಬೇಕು. 2 ಸರಿ ಬ್ರಷ್ ಮಾಡೋದಾಗಲಿ, ಹಲ್ಲಿಗೆ ಫ್ಲಾಸ್ ಒಂದು ಹಲ್ಲಿನ ದಾರ ಅಂತ ಹೇಳ್ತೀವಿ ನಾವು, ಅದನ್ನು ಉಪಯೋಗ ಮಾಡಿ ಹಲ್ಲಿನ ಮಧ್ಯದಲ್ಲಿ ಇರುವ ಕೊಳಕನ್ನು ಕ್ಲೀನ್ ಮಾಡುವಂಥದ್ದು. ಅದೇ ರೀತಿ ರಾತ್ರಿ ನಾವು ಬ್ರಷ್ ಮಾಡಿದ ನಂತರ ಹಲ್ಲಿಗೆ ಮೌತ್ ವಾಶ್, ನಿಮ್ಮ ಡೆಂಟಿಸ್ಟ್ನವ್ರು ಹೇಳಿರ್ತಾರೆ ಮೌತ್ ವಾಶ್ ಯೂಸ್ ಮಾಡಿ ಅಂತ.
ಅದು ಕೆಲವರಿಗೆ ಏನಾಗ್ತದೆ, ಏನೋ ಬಾಯಲ್ಲಿ ಸೋಪ್ ಬಾಯಿ ತೊಳೆದಾಗ ಆಗ್ತದೆ ಅಂತ ಯೂಸ್ ಮಾಡೋದಿಲ್ಲ. ಅದು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಕಮ್ಮಿ, ಹೊರ ದೇಶದ ಜನರು ಅದನ್ನು ಒಳ್ಳೆ ರೀತಿ ಮೇಂಟೈನ್ ಮಾಡ್ತಾರೆ. ಈ ರೀತಿ ಮೇಂಟೈನ್ ಮಾಡಿದರೆ ಒಂದು. ಎರಡನೇದಾಗಿ ನಾವು ತಗೊಳ್ಳೋ ಈಗ ಆಹಾರಕ್ಕಿಂತ ಜಾಸ್ತಿ ಈ ನಮ್ಮ ಕೆಲವು ಅಭ್ಯಾಸಗಳು, ಈ ಟೊಬ್ಯಾಕೊ ಆಗಲಿ, ಸ್ಮೋಕಿಂಗ್ ಆಗಲಿ, ಅದೇ ಬೀಳಿದಲ್ಲಿ ಇದನ್ನೆಲ್ಲ ಕಮ್ಮಿ ಮಾಡಿದರೆ ಒಳ್ಳೆಯದು. ಅದರಿಂದ ಬಾಯಿ ಆರೋಗ್ಯ, ಹಲ್ಲಿನ ಆರೋಗ್ಯ ಉತ್ತಮ ರೀತಿ ಇರ್ತದೆ. ಈಗ ಮುಖ್ಯವಾಗಿ ನೀವು ಆ ಟೊಬ್ಯಾಕೊ ಅಂತ ಹೇಳಿದರೆ, ನಾನು ನೋಡಿದ್ದೇನೆ ಅನೇಕ ಈ ಹೊಗೆ ಸೊಪ್ಪಾಗಿರ್ಬೋದು ಅಥವಾ ಬೀಡಿ ಸಿಗರೇಟ್ ಸೇದುವವರು ಆಗಿರ್ಬೋದು, ತುಂಬ ಡಿಸ್ಕಲರೇಷನ್ ಬರುತ್ತೆ. ಅಂಥವರನ್ನು ಮತ್ತೆ ಆದರೂ ಅದನ್ನು ಸರಿಪಡಿಸಲಾಗ್ತದೆ. ಅದೇ ಈ ಚಿಕಿತ್ಸೆಗಳು ಇದಕ್ಕೆ ಈಗ ಹಲ್ಲಿನ ಬಣ್ಣಗಡಿಕೆ ಅಥವಾ ಅಂದಗಡಿಕೆ ಯಾವುದು ಇದೆಯೋ ಅದು ಸಣ್ಣ ಮಟ್ಟದಲ್ಲಿದ್ದಾಗ, ವೆರಿ ಸ್ಮಾಲ್, ಅದಕ್ಕೆ ಖಾಲಿ ಸಣ್ಣ ನೀವು ಒಂದ್ಸರಿ ನಿಮ್ಮ ದಂತ ತಜ್ಞರ ಹೋದರೆ ಅವರ ಬಾಯನ್ನು ನಾವು ನೋಡ್ತಾರೆ, ಅವರು ಪರೀಕ್ಷೆ ಮಾಡ್ಕೊಂಡು ಬಿಟ್ಟು ಖಾಲಿ ಅಲ್ಲಿ ಹಲ್ಲಿನ ಮೇಲೆ ಕೊಳು ಕೂತಿರುವಂಥದ್ದು, ನಾವು ಪ್ಲಾಕ್ ಅಥವಾ ಕ್ಯಾಲ್ಕುಲಸ್ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಕಿಟ್ ಅಂತ ಹೇಳ್ತೀವಿ, ಅದನ್ನು ಕ್ಲೀನ್ ಮಾಡಿ ಪಾಲಿಶ್ ಮಾಡಿದ್ರೂ ಸಾಕು. ಅದಕ್ಕೆ ತುಂಬ ವಿಷಯ ಚಿಕಿತ್ಸೆ ಬೇಡ. ಆದರೆ ಈಗ ನಿಮ್ಮಲ್ಲಿ ಬೇರೆ ಈಗ ಹಲ್ಲಿನ ಬಣ್ಣ ತುಂಬ ಹಾಳಾಗಿದ್ವು ಅಥವಾ ಅದರ ಸ್ಟ್ರಕ್ಚರಲ್ಲಿ ಹಾಳಾಗಿದ್ವು, ಸರಿ 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 ಆ ರೀತಿ ಇದ್ದಾಗ ನಾವು ಬೇರೆ ರೀತಿಯ ಚಿಕಿತ್ಸೆ, ಫಾರ್ ಎಕ್ಸಾಂಪಲ್ ನಾವು ಬ್ಲೀಚಿಂಗ್ ಅಂತ ಮಾಡ್ತೇವೆ. ಈಗ ಯಾವ ರೀತಿ ನಮ್ಮ ಚರ್ಮದ ಬಣ್ಣವನ್ನು ಇದು ಮಾಡಲಿಕ್ಕೆ ನಾವು ಬ್ಲೀಚಿಂಗ್ ಮಾಡ್ತೀವೋ, ಈಗ ಕಂದು ಬಣ್ಣ ಇದ್ದವರಿಗೆ ಬಿಳಿ ಬಣ್ಣ ಆಗ್ಬೇಕಂತ ಹೇಳಿ ಬ್ಲೀಚಿಂಗ್, ಅದೇ ರೀತಿ ಹಲ್ಲಿನ ಕಂದು ಬಣ್ಣ ತೆಗಿಲಿಕ್ಕೆ ಬಿಳಿ ಬಣ್ಣ ಮಾಡಲಿಕ್ಕೂ ಬ್ಲೀಚಿಂಗ್ ಅಂತ ಮಾಡ್ತೀವಿ. ಆ ಬ್ಲೀಚಿಂಗಲ್ಲೂ 2-3 ಟೈಪ್ ಇದೆ. ಅದನ್ನು ನಾವು ಈ ಕ್ಲಿನಿಕಲ್ಲಿ ಅಥವಾ ಆಫೀಸಲ್ಲಿ ಮಾಡುವಂಥದ್ದು. ಅದೇ ರೀತಿ ನಾವು ಕೆಲವು ಟ್ರೇಗಳು ಮಾಡ್ತೇವೆ. ನಮ್ಮ ಬಂದ ಪೇಷಂಟ್ ಬಾಯ್ದು ಅಚ್ಚಿ ತೆಗೆದು ಅಥವಾ ಅವರ ಮಾಪ್ ತೆಗೆದು ನಾವು ಅವರ ಹಲ್ಲಿನ ತಕ್ಕದಾಗ ಟ್ರೇ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಮೆಟೀರಿಯಲ್ ಹಾಕಿ ಯಾವ ರೀತಿ ಉಪಯೋಗ ಮಾಡಬೇಕಂತ ಪೇಷಂಟಿಗೆ ಹೇಳಿಕೊಡ್ತೇವೆ. ಅದನ್ನು ರಾತ್ರಿ ಹೊತ್ತು ಬೇಕಾದ್ರೆ ರಾತ್ರಿ ಮಲಗಿದಾಗ ಉಪಯೋಗ ಮಾಡ್ಬೋದು, ಅಥವಾ ಡೇ ಟೈಮಲ್ಲಿ ಸಮಯ ಇದ್ದಾಗ ಒಂದು ಹಾಫ್ ಆನ್ ಅವರ್ ಬಾಯಲ್ಲಿ ಆ ಮದ್ದು ಹಾಕೊಂಡ್ಬಿಟ್ರೆ ಅದರಲ್ಲಿ ಒಂದು ಸ್ಪೆಸಿಫೈಡ್ ಟೈಮ್ ಹೇಳ್ತೀವಿ ನಾವು, ಅದನ್ನು ಉಪಯೋಗ ಮಾಡಿದ್ರೆ ಹಲ್ಲು ಬಿಳಿ ಬಣ್ಣಕ್ಕೆ ಬರ್ತದೆ. ಆದರೆ ಈ ಉಪಯೋಗ ಮಾಡುವಾಗ ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದು ಮುಖ್ಯ ಅಂತ ಹೇಳಿದರೆ ಇಟ್ ಹ್ಯಾಸ್ ಟು ಬಿ ಡನ್ ಅಂಡರ್ ಪ್ರೊಫೆಷನಲ್ ಕೇರ್. ಅಂದರೆ ಯಾರಿಗೆ ಅದರ ಬಗ್ಗೆ ಅನುಭವ ಇದೆಯೋ, ಅದರ ಬಗ್ಗೆ ಜ್ಞಾನ ಇದೆಯೋ, ಅವರು ಹೇಳಿದ ರೀತಿಯಲ್ಲಿ ಉಪಯೋಗ ಮಾಡೋದು ಭಾಳ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ರೀತಿಯ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಈಗ ಬ್ಲೀಚಿಂಗ್ ಅಂತ ನೀವು ಹೇಳುವಾಗ ಅದಕ್ಕೆ ಏನಾದರೂ ಕೆಮಿಕಲ್ ಉಪಯೋಗಿಸ್ತೀರಾ ನೀವು? ಹೌದು ಹೌದು. ಈಗ ಬ್ಲೀಚಿಂಗಲ್ಲಿ ನಾವು ಜನರಲ್ ಆಗಿ ಹೈಡ್ರೋಜನ್ ಪೆರಾಕ್ಸೈಡ್ ಅಥವಾ ಕಾರ್ಬಮೈಡ್ ಪೆರಾಕ್ಸೈಡ್ ಅಂತ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಬೇರೆ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಸೋಡಿಯಂ ಪರ್ಬೈಡ್ ಇದೆ, ಬಟ್ ಜಾಸ್ತಿ ಉಪಯೋಗ ಮಾಡುವಂಥದ್ದು ಹೈಡ್ರೋಜನ್ ಪೆರಾಕ್ಸೈಡ್. ಓಕೆ. ಈಗ ಆದರೆ ಈ ಕೆಮಿಕಲ್ಸ್ ಉಪಯೋಗ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ವಾ ದೇಹಕ್ಕೆ? ಇಲ್ಲ, ಅದೇ ನಾನು ನಿಮಗೆ ಅದೇ ಹೇಳ್ತಿದ್ದೆ. ಈ ಕೆಮಿಕಲ್ಸ್ ಇಂದ ನಾರ್ಮಲ್ ಅದನ್ನು ಜನರಲ್ ಆಗಿ ಹಲ್ಲಿನ ಮೇಲೆ ಹಾಕಿದಾಗ ನಾವು ಅದಕ್ಕೆ ನಾವು ಅದು ಪುನಃ ಒಸಡಿಗೆ ಬರದಾಗೆ ನಾವು ಮುಂಜಾಗ್ರತಾ ಕ್ರಮವನ್ನು ತಗೊಳ್ತೇವೆ. ಈಗ ಯಾವುದೇ ವ್ಯಕ್ತಿಗೆ ಅಥವಾ ಪೇಷಂಟಿಗೆ ಅದರ ಅನುಭವ ಇಲ್ಲ, ಅವನೇ ಅದು ಒಂದು ಕೆಲಸ ಮಾರ್ಕೆಟಲ್ಲಿ ಸಿಗ್ತದೆ. ನಮ್ಮ ಭಾರತದಲ್ಲಿ ಕಮ್ಮಿ, ಹೊರ ದೇಶದಲ್ಲಿ ಓವರ್ ದ ಕೌಂಟರ್ ಅಂತ ಹೇಳ್ತೇವೆ. ಅಂದರೆ ನೀವು ಮೆಡಿಕಲ್ ಶಾಪಲ್ಲಿ ಹೋದಾಗ ಕೌಂಟರ್ ನೀವು ತಗೊಳ್ಳುವಂಥದ್ದು. ಈಗ ನಾವು ಅದನ್ನು ಉಪಯೋಗ ಮಾಡಿದ್ರೆ ಏನಾಗ್ತದೆ, ನಿಮಗೆ ಅದನ್ನು ಯಾವ ರೀತಿ ಉಪಯೋಗ ಮಾಡುವಂತ ಅದರ ಬಗ್ಗೆ ಜ್ಞಾನ ಇರುವುದಿಲ್ಲ. ಆಗ ಈ ಕೆಮಿಕಲ್ಗಳು ಒಸಡು ಮೇಲೆ ಬಂದರೆ ಒಸಡಲ್ಲಿ ಅಲ್ಸರೇಷನ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಇದನ್ನು ಉಪಯೋಗ ಮಾಡುವ ಮೊದಲು ನಿಮ್ಮ ದಂತ ತಜ್ಞರು ನಿಮ್ಮ ಹಲ್ಲಲ್ಲಿ ಯಾವುದೇ ಕ್ರ್ಯಾಕ್ ಅಥವಾ ಸೀಳುಗಳಿದ್ರೆ ಅಥವಾ ದಂತ ಕುಳಿಗಳಿದ್ರೆ ಅಥವಾ ನಿಮ್ಮ ಹಲ್ಲು ಒಸಡುಗಳು ರಿಸೆಷನ್ ಕೆಳಗೆ ಹೋಗ್ಬಿಟ್ಟು ಹೊರಭಾಗದ ಕವಚ ಹೋಗಿದ್ರೆ, ಇನ್ನಾಮೇಲೆ ಹೋಗಿದ್ರೆ, ಅಂಥದನ್ನು ಮೊದಲು ಚಿಕಿತ್ಸೆ ಮಾಡ್ಕೊಂಡು ಬಿಟ್ಟು ಮತ್ತೆ ಬ್ಲೀಚಿಂಗ್ ಮಾಡಬೇಕಾಗ್ತದೆ. ಅದು ಮಾಡೋ ಮೊದಲು ನೀವು ಬ್ಲೀಚಿಂಗ್ ಕೆಮಿಕಲ್ ಹಾಕಿದ್ರೆ ನಿಮಗೆ ಸಿವಿಯರ್ ಸೆನ್ಸಿಟಿವಿಟಿ, ಹಲ್ಲು ಜುಮ್ ಎನ್ನುವಂಥವೆಲ್ಲ ತೊಂದರೆಗಳು ಬರ್ತವೆ. ಓಕೆ ಓಕೆ ಓಕೆ. ಅಂದರೆ ಮುಖ್ಯವಾಗಿ ಈ ಎಲ್ಲಿಯಾದರೂ ಗಾಯ ಇದ್ದರೆ ನೀವು ಹೇಳಿದಾಗೆ ಇದು ಬ್ಲೀಚಿಂಗ್ ಮಾಡುವಂಥದ್ದಲ್ಲಿ ಕೆಮಿಕಲ್ ಒಳಗೆ ಹೋಗುವಂಥ ಸಾಧ್ಯತೆ ಇದೆ. ಎಷ್ಟು ಸರಿ ಕೆಲವರಿಗೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಬೇಗ ಬಿಳಿ ಆಗುತ್ತೆ ಅನ್ನೋದು ಎನ್ಸ್ಕೊಂಡ್ಬಿಟ್ಟು ಜಾಸ್ತಿ ಉಪಯೋಗ ಮಾಡಿದರೆ ಅದು ಮತ್ತೆ ಗಂಟ್ಲಿಗೆ ಹೋಗೊಂಡು ಸೋರ್ ಥ್ರೋಟು, ಗ್ಯಾಸ್ಟ್ರೈಟಿಸ್ ಆಗೋ ಸಂದರ್ಭಗಳು ಇದೆ. ಸೊ ಆದಷ್ಟು ಮೊದಲು ನಾವು ಆ ಬ್ಲೀಚಿಂಗ್ ಮಾಡೋ ಮೊದಲು ಆದಷ್ಟು ನಿಗಾ ವಹಿಸಬೇಕು. ಅದಕ್ಕೆ ನೀವು ಹೇಳಿದ್ದು ಪ್ರೊಫೆಷನಲ್ ಕೇರ್ ಅಂತ. ವೀಕ್ಷಕರೇ, ಬಹಳ ಉತ್ತಮವಾದಂತಹ ಮಾಹಿತಿಯನ್ನು ಈ ಒಂದು ಹಲ್ಲಿನ ಡಿಸ್ಕಲರೇಷನ್ ಅಂದರೆ ಅಂದಗೆಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೇಳಿದೆ. ಅದು ಯಾಕೆ ಅಂದಗೆಡ್ತಾ ಇದೆ, ಬಣ್ಣ ಯಾಕೆ ಈ ರೀತಿ ಬದಲಾಗ್ತದೆ, ಬದಲಾದಂಥ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕು, ಪ್ರೊಫೆಷ್ನಲ್ಸ್ ಅಂದರೆ ಇದರ ಬಗ್ಗೆ ಅನುಭವ ಇರುವಂಥ ವೈದ್ಯರೇ ಮಾಡಬೇಕು ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಅನೇಕ ಮಾಹಿತಿಗಳನ್ನು ನೀಡಿದ್ದಾರೆ. ಇನ್ನೂ ಕೂಡ ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿದೆ. ಯಾಕಂತ ಹೇಳಿದರೆ ನಮ್ಮ ವೀಕ್ಷಕರು ಏನು ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಈ ಕಾರ್ಯಕ್ರಮ ಮುಖ್ಯವಾಗಿ ಏನು ಅಂತ ಹೇಳಿದರೆ ಆದಷ್ಟು ಈ ಮಾಹಿತಿಗಳನ್ನು
ತಮಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮ. ಅದರಿಂದ ತಮಗೆ ಯಾವುದಾದ್ರೂ ಸಂಶಯ ಬಂದರೆ ಖಂಡಿತವಾಗಿ ಡಾಕ್ಟರ್ ಹತ್ರ ಮಾತಾಡಿ, ಯಾಕಂದರೆ ಇದು ನೇರ ಸಂವಾದ ಕಾರ್ಯಕ್ರಮ. ಅವರು ನಿಮ್ಮ ಪ್ರಶ್ನೆಗೆ ಆಗಲೇ ಉತ್ತರ ಕೊಡ್ತಾರೆ ಅಂತ ಹೇಳ್ಕೊಳ್ಳುತ್ತಾ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳುವುದಿದೆ. ಇದೊಂದು ಪುಟ್ಟ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬನ್ನಿ ವೀಕ್ಷಕರೇ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸುವಂತಹ ಈ ಹಲೋ IDA ಕಾರ್ಯಕ್ರಮಕ್ಕೆ ತಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಹರೀಶ್ ಶೆಟ್ಟಿ ಅವರಿಂದ ಇದೀಗ ಈ ಹಲ್ಲಿನ ಅಂದಗೆಡುವಿಕೆಗೆ ಮ್ಯಾನೇಜ್ಮೆಂಟ್ ಅದನ್ನು ಯಾವ ರೀತಿ ನಿಭಾಯಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ, ಅಥವಾ ಯಾವ ರೀತಿಯ ಚಿಕಿತ್ಸೆ ಕೊಡಬಹುದು ಅನ್ನೋದ್ರ ಬಗ್ಗೆ ನಾವು ಅನೇಕ ಪ್ರಶ್ನೆಗಳನ್ನು ಈಗಾಗಲೇ ಕೇಳಿದ್ದೇವೆ ಕೂಡ. ಮುಖ್ಯವಾಗಿ ಅದರ ಕಾರಣಗಳು ಏನು ಅನ್ನೋದನ್ನು ನಮಗೆ ತಿಳಿಸಿದ್ದಾರೆ. ಅದನ್ನು ಯಾವ ರೀತಿ ಅದನ್ನು ಗುಣಪಡಿಸ್ಬೋದು ಅಥವಾ ಅದನ್ನು ಚಿಕಿತ್ಸೆ ಕೊಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆದರೆ ಅದೇ ಆ ಪ್ರಶ್ನೆಗೆ ಮುಂದುವರಿಸಿಕೊಂಡು ಹೋಗ್ತಾ ನಾನು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಡಾಕ್ಟ್ರೇ, ಇದೀಗ ಬ್ಲೀಚಿಂಗ್ನ ಬಗ್ಗೆ ನೀವು ಈಗ ತಾನೇ ಹೇಳಿದ್ರಿ, ಯಾವ ರೀತಿ ಆಗುತ್ತೆ, ಅದಕ್ಕೆ ಏನು ನಿಗಾ ವಹಿಸಬೇಕು, ಎಷ್ಟು ಪ್ರಿವೆನ್ಷನ್ ಏನೆಲ್ಲ ಮಾಡಬೇಕು ಎಲ್ಲದರ ಬಗ್ಗೆ ತಿಳಿಸಿದ್ರಿ. ಬೇರೆ ಕೆಲವು ಯಾಕಂತ ಹೇಳಿದರೆ ನೀವು ಅದೇ ಹುಟ್ಟಿನಿಂದ ಬಂದಂಥ ತಾಯಿಯ ಇದರಿಂದ ಬಂದಂಥ ಕೆಲವು ಅಂದ ಕೆಡುವಂಥ ಹಲ್ಲುಗಳು ಇರ್ತದೆ, ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ? ಈ ಇಂಟ್ರಿನ್ಸಿಕ್ ಕಾರಣಗಳು ಯಾವುದೇ ಅಂದರೆ ಯಾವುದು ಹಲ್ಲಿನ ರಚನಾ ಸಮಯದಲ್ಲಿ ಬರುವಂಥ ತೊಂದರೆಗಳಿಂದಾಗ ಆಗ ಹಲ್ಲಿನ ರಚನೆಯಲ್ಲಿ ನ್ಯೂನತೆಗಳು ಉಂಟಾಗಿ ಡಿಫೆಕ್ಟ್ ಆಗಿ ಅದರ ಹಲ್ಲಿನ ಹೊರಕವಚ ಇನಾಮಲ್ ಅಂತ ನಾವು ಏನು ಹೇಳ್ತೀವೋ ಅದರ ಫಾರ್ಮೇಷನ್ ರಚನೆ ಸರಿ ಆಗೋದಿಲ್ಲ. ಓಕೆ, ಆ ರೀತಿ ಆದಾಗ ನಾವು ಬರೀ ಬ್ಲೀಚಿಂಗ್ ಮಾಡಿದರೆ ಅದರಲ್ಲಿ ಚಿಕಿತ್ಸೆ ಸಾಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ಬ್ಲೀಚಿಂಗ್ ಮಾಡಿ ಹಲ್ಲಿನ ಬಣ್ಣ ಜಾಸ್ತಿ ಕಂದು ಆಗಿದ್ದನ್ನು ಬಿಳಿ ಮಾಡ್ಕೊಂಡ್ಬಿಟ್ಟು ಅದರ ಇಂಟೆನ್ಸಿವ್ ಕಲರನ್ನು ಕಮ್ಮಿ ಮಾಡ್ಕೊಂಡ್ಬಿಟ್ಟು ಆನಂತರ ಹಲ್ಲಿಗೆ ಕವರ್, ಅದಕ್ಕೆ ನಾವು ಲ್ಯಾಮಿನೇಟ್ಸ್ ಅಥವಾ ವೀನೇಸ್ ಅಂತ ಹೇಳ್ತೇವೆ, ಈ ರೀತಿ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಹಲ್ಲಿನ ರಚನೆ ಸಂಪೂರ್ಣ ಇನಾಮಲ್ ಅಂದರೆ ಕೆಲವು ಇದರಲ್ಲಿ ಇನಾಮಲ್ ಮಾತ್ರ ಅಲ್ಲದೆ ಒಳಕವಚ, ನಾವು ಡೆಂಟಿನ್ ಅಥವಾ ದಂತಮಜ್ಜೆ ಅಂತ ಏನು ಹೇಳ್ತೀವೋ ಅದು ಎಫೆಕ್ಟ್ ಆಗಿದ್ರೆ ಕೆಲವು ಸಂದರ್ಭದಲ್ಲಿ ಆ ರೀತಿ ಆಗಿರ್ತದೆ. ಆಗ ಹಲ್ಲಿಗೆ ಸಂಪೂರ್ಣ ಕವಚ ಅಥವಾ ಕ್ಯಾಪ್, ಕ್ರೌನ್ ಅಂತ ನಾವು ನಾರ್ಮಲ್ ಆಗಿ ಹೇಳ್ತೀವಿ. ಅಂದ್ರೆ ನಾವು ಕಾಣುವಂತ ಕೇವಲ ಹೊರಗಿನ ಕವಚ ಮಾತ್ರ ಅಲ್ಲ, ಒಳಗೆ ಕೂಡ ತೊಂದರೆ ಆಗುವಂತ ಸಾಧ್ಯತೆಗಳು ಇದೆ. ಆ ರೀತಿಯಾಗಿ ಕ್ರೌನ್ಸ್ ಅಂತ ಮಾಡ್ತೀವಿ. ಮತ್ತೆ ಕೆಲವೊಮ್ಮೆ ಎಲ್ಲ ಇಡೀ ಹಲ್ಲು ಕಂದು ಆಗಿರೋದಿಲ್ಲ, ಕೆಲವು ಸ್ಪಾಟ್ಸ್ಗಳು ಇರುತ್ತೆ, ಬ್ರೌನ್ ಸ್ಪಾಟ್ಸ್ ಅಂತ ಹೇಳ್ತೀವಿ ನಾವು. ಆ ಬ್ರೌನ್ ಸ್ಪಾಟ್ಸ್ ನಾವು ಇನ್ನೊಂದು ಚಿಕಿತ್ಸೆ ಮೈಕ್ರೋ ಎಬ್ರೇಷನ್ ಅಂದರೆ ಅದರಲ್ಲೂ ಕೆಲವು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಫಾಸ್ಫರಿಕ್ ಆಸಿಡ್ ಅಂತ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಬ್ರಷಲ್ಲಿ ನಾವು ನಮ್ಮ ಮೋಟ್ರಲ್ಲಿ ರನ್ ಮಾಡ್ತೀವಿ ಅದು ಹಲ್ಲು ಮೇಲೆ. ಆಗ ಹಲ್ಲಿನ ಹೊರಪದರು ಒಂದು 100 ಮೈಕ್ರಾನ್ಸ್ನಷ್ಟು ಅದು ಹೋದಾಗ ನಮ್ಮೊಂದು ಕರೆ ಕಾಯ್ತಾ ಉಂಟು ಅಲ್ಲಿ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಡಾಕ್ಟರ್ ಹರೀಶ್ ಶೆಟ್ಟಿ ಅವರ ಹತ್ರ ಮಾತಾಡಲಿಕ್ಕಿತ್ತು. ಖಂಡಿತವಾಗಿ ಮಾತಾಡಿ. ತಾವು ಎಲ್ಲಿಂದ ಮಾತಾಡ್ತೀರಿ ಅಂತ ಗೊತ್ತಾಗಿಲ್ಲ. ಹಲೋ, ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರಮ್ಮ, ಹೇಳಿ. ನಾನು ಸುರೇಖ ಮಾತಾಡೋದು. ಹೇಳಿ, ಪ್ರಶ್ನೆ ಕೇಳಿ. ಹೇಳಿಮ್ಮ. ಇದು ಹಲ್ಲಿನ ಕಲರ್ ಅಂದ್ರೆ ಅದು ಹಳದಿ ಆಗುದು ನಾವು ಹುಟ್ಟುವಾಗಲೇ ಬರುವಂತದ್ದು ಇದು ಅಲ್ಲ ಕ್ರಮೇಣ ನಮ್ಮ ಹಲ್ಲಿನ ನಾವು ತಿಂದ ಇದಕ್ಕೆ ಅದು ಕಲರ್ ಚೇಂಜ್ ಆಗ್ತದ ಅಂತ ಕೇಳಲಿಕ್ಕಿತ್ತು ಡಾಕ್ಟರ್ ಹರೀಶ್ ಶೆಟ್ಟಿ ಅವ್ರ ಹತ್ರ. ಅದು ನಾನು ಈ ಮೊದಲು ಹೇಳಿದಾಗೆ ಅದು 2 ವಿಧ ಇದೆ ಅಮ್ಮ. ಕೆಲವೊಮ್ಮೆ ನಮ್ಮಲ್ಲಿ ಹುಟ್ಟಲ್ಲಿ ಬರುವಂಥದ್ದು ಇರ್ತದೆ, ಅದು ನಾವು ತೆಗೆದುಕೊಂಡು ನಮ್ಮ ತಾಯಿ ನಾವು ಹೊಟ್ಟೆಲಿ ಇರಬೇಕಾದ್ರೆ ನಮ್ಮ ತಾಯಿ ತೆಗೆದುಕೊಂಡ ನೀರು ಇರ್ಬೋದು ಅಥವಾ ಯಾವುದೇ ಮದ್ದು ಆ್ಯಂಟಿಬಯೋಟಿಕ್ ಟೆಟ್ರಾಸೈಕ್ಲಿನ್ ಅಥವಾ ಡಾಕ್ಸೈ ಅಂತ ಮದ್ದಿನ ಪ್ರಭಾವದಿಂದ ಬರ್ತದೆ. ಅದು ಒಂದು. ಎರಡನೇದಾಗಿ ವಂಶ ಪಾರಂಪರ್ಯದಿಂದ ಕೆಲವು ಜೆನೆಟಿಕಲಿ ಬರುವಂಥ ತೊಂದರೆಗಳು ಇದೆ. ಅದರಿಂದಾಗಿಯೂ ಅದು ಫ್ಯಾಮಿಲಿ ತಾಯಿಯಿಂದ ಮಗಳಿಗೆ ಬರುವಂಥದ್ದು ಅಥವಾ ಮಗನಿಗೆ ಬರುವಂಥದ್ದು ಇದು ಇದೆ. ಇದು ಒಂದು. ಮತ್ತು ಇನ್ನೊಂದು, ನಾವು ಹಲ್ಲು ಬಂದು ಸರಿ ಇದ್ದೆ, ರಚನೆ ಕರೆಕ್ಟ್ ಇದ್ದೆ, ಮತ್ತು ನಾವು ಹಲ್ಲು ಉಪಯೋಗ ಮಾಡಲಿಕ್ಕೆ ಶುರು ಆದಂಥ ಡಿಸ್ಕರೇಷನ್ ಆಗಿದ್ದರೆ ಅದು ಮುಖ್ಯವಾಗಿ ನಾವು ತೆಗೆದುಕೊಂಡ ಆಹಾರಗಳು ಅಥವಾ ನಮ್ಮ ಹಲ್ಲನ್ನು ಶುಚಿಯಾಗಿ ಇಡದೆ ಕಾರಣಗಳಿರ್ಬೋದು,
ಅಥವಾ ನಾವು ಅಭ್ಯಾಸಗಳು ನಾವು ಸ್ಮೋಕಿಂಗ, ಟೊಬ್ಯಾಕೊ ಚೂ ಮಾಡುವಂಥದ್ದು ಅಥವಾ ತಂಬಾಕು ತಗೊಳ್ಳೋ ಅಂಥ ಅಭ್ಯಾಸಗಳಿಂದ ಬಂದಿರ್ಬೋದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಗೆ ಮತ್ತೊಂದು ಕರೆ ಕಾಯ್ತಾ ಇದೆ ಅಲ್ಲಿ. ಹಲೋ, ನಮಸ್ಕಾರ. ಹಲೋ 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 ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ನಾನು ರಾಮಕೃಷ್ಣ ಅಂತ ಹೇಳಿ ಕಾವೂರಿನಿಂದ ಮಾತಾಡೋದು. ಹೇಳಿ ರಾಮಕೃಷ್ಣ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ನನ್ನ ಪ್ರಶ್ನೆ, ಈಗ ಮಾರ್ಕೆಟ್ ಅಲ್ಲಿ ಹಲವಾರು ಬ್ರಾಂಡ್ ಎಲ್ಲ ಇದು ಟೂತ್ ಪೇಸ್ಟ್ ಗಳೆಲ್ಲ ಸಿಗ್ತಾ ಇದ್ದಾವೆ. ಇದು ಹಲ್ಲಿನ ಆರೈಕೆ ಬಗ್ಗೆ ಯಾವ ಕಂಪನಿಯ ಯಾವ ಇದು ಟೂತ್ ಪೇಸ್ಟ್ ಒಳ್ಳೆಯದು ಒಂದು ಮತ್ತೆ ಇದು ಬ್ರಷ್ಗಳು ಹಾಗೆ ಹಲವಾರು ನಮೂನೆಯ ಬ್ರಷ್ಗಳು ಇದೆ. ಹಾರ್ಡು, ಸಾಫ್ಟು, ಮತ್ತೆ ಇದು ಮೀಡಿಯಂ ಹಾಗೆಲ್ಲ ಇರ್ತದೆ. ಮತ್ತೆ ಕೆಲವು ಕರುವಾದದ್ದು, ನೇರ ಎಲ್ಲ ಇರ್ತದೆ. ಇದರ ಯಾವ ಟೈಪ್ ಬ್ರಷ್ ಒಳ್ಳೆಯದು, ಮತ್ತೆ ಒಂದು ಬ್ರಷ್ ಅಲ್ಲಿ ಎಷ್ಟು ಸಮಯ ತನಕ ಯೂಸ್ ಮಾಡ್ಬೋದು ಅಂತ ಸರಿ, ಮಾಹಿತಿ ಕೊಡ್ತೇನೆ. ಉತ್ತಮ ಪ್ರಶ್ನೆ ರಾಮಕೃಷ್ಣ ಅವರೇ. ಇದು ನಮ್ಮ ಮಾರ್ಕೆಟ್ನಲ್ಲಿ ಸಿಗುವಂಥ ಸಾಧಾರಣ ಒಂದು ಸ್ಟ್ಯಾಂಡರ್ಡ್ ಕಂಪನಿಗಳು ಮಾಡುವಂಥ ಎಲ್ಲ ಟೂತ್ಪೇಸ್ಟ್ಗಳು ಉತ್ತಮ ಟೂತ್ಪೇಸ್ಟ್ಗಳೇ. ಅಂದರೆ ಬೇಸಿಕಲಿ ಒಂದು ಟೂತ್ಪೇಸ್ಟಲ್ಲಿ ಅಬ್ರೇಸಿವ್ ಇರ್ತದೆ. ಅಬ್ರೇಸಿವ್ ಅಂತ ಹೇಳಿದರೆ ಹಲ್ಲನ್ನು ಶುಚಿ ಮಾಡುವಂಥ ಸಾಧನಗಳು. ಹಾಗೆ ಎಲ್ಲ ಟೂತ್ಪೇಸ್ಟ್ಗಳು ಅಬ್ರೇಸಿವ್ ಇರ್ತವೆ. ಕೆಲವಲ್ಲಿ ಜಾಸ್ತಿ ಇರ್ಬೋದು, ಕೆಲವು ಕಮ್ಮಿ ಇರ್ಬೋದು. ಆದರೆ ಈಗ ಮತ್ತೆ ಇದು ಒಂದು ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ಟೂತ್ಪೇಸ್ಟು. ಮತ್ತು ಮೆಡಿಕೇಟೆಡ್ ಟೂತ್ಪೇಸ್ಟ್ಗಳಂತ ಬರ್ತೇವೆ. ಅದನ್ನು ಸಾಮಾನ್ಯವಾಗಿ ದಂತ ತಜ್ಞರು ನಿಮಗೆ ಹೇಳ್ತಾರೆ ನೀವು ಇದರ ಉಪಯೋಗ ಮಾಡಬೇಕಂತೇಳಿ. ಮುಖ್ಯವಾಗಿ ಕೆಲವೊಮ್ಮೆ ನಮ್ಮಲ್ಲಿ ಬಾಯಿಯ ಒಸಡಿನಿಂದ ರಕ್ತ ಬರುವಂಥದ್ದು ಇರಲಿ, ಅಥವಾ ನಮ್ಮ ಹಲ್ಲಲ್ಲಿ ಜುಮ್ ಅಂತ ಆಗಿ ನಮಗೆ ಯಾವುದೇ ತಣ್ಣಗಿನ ವಸ್ತು ಆಗಲಿ ಹುಳಿ ವಸ್ತು ತಿನ್ನಲಿಕ್ಕೆ ಆಗೋದಿಲ್ಲ. ಆಗ ನಾವು ನಮ್ಮ ತಜ್ಞ ವೈದ್ಯರು ನಿಮ್ಗೆ ಹೇಳ್ತಾರೆ ನೀವು ಈ ಪರ್ಟಿಕ್ಯುಲರ್ ಟೈಪಿಂದ ಟೂತ್ಪೇಸ್ಟು ನೀವು ಉಪಯೋಗ ಮಾಡಬೇಕಂತೇಳಿ. ಅದಕ್ಕೆ ಯಾವುದಕ್ಕೂ ತಜ್ಞ ವೈದ್ಯರ ಕೀಳಿ ಉಪಯೋಗ ಮಾಡೋದು ಉತ್ತಮ ಒಂದು. ಮತ್ತು ಎರಡನೇದಾಗಿ ಟೂತ್ ಬ್ರಷಲ್ಲಿ ನೀವು ಹೇಳಿದಾಗೆ ಇದು ಸಾಫ್ಟ್, ಅಲ್ಟ್ರಾ ಸಾಫ್ಟ್, ಹಾರ್ಡ್ ಅಂತ ಬರ್ತದೆ. ಈಗ ಜನರಲ್ ಒಂದು ಫೀಲಿಂಗ್, ನಾನು ಹಾರ್ಡ್ ಉಪಯೋಗ ಮಾಡಿದ್ರೆ ಹಲ್ಲು ಬಿಳಿ ಆಗ್ತದೆ. ಹಾಗೇನಿಲ್ಲ, ನಾವು ಹಾರ್ಡ್ ಉಪಯೋಗ ಮಾಡೋದು ಸರಿ, ಉಪಯೋಗ ಮಾಡುವ ರೀತಿ ತಪ್ಪಾದರೆ ನಿಮ್ಮ ಹಲ್ಲಿನ ಹೊರಕವಚ ಇನಾಮಲು ಹೋಗಿಬಿಟ್ಟು ನಿಮಗೆ ಸೆನ್ಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ನಾವು ಸಣ್ಣ ಪ್ರಾಯವಾಗಿ ನಾವು ಹಾರ್ಡ್ ಅಥವಾ ಯೂಸ್ ಮಾಡಿ ಅಂತ ಹೇಳ್ತೀವಿ. ಅದು ಉಪಯೋಗ ಮಾಡೋ ರೀತಿಯನ್ನು ನೀವು ನಿಮ್ಮ ತಜ್ಞ ವೈದ್ಯರು ತಿಳ್ಕೊಳ್ಳೋದು ಉತ್ತಮ. ಎರಡನೇದಾಗಿ ನಾವೊಂದು 40 ವರ್ಷ ಹೋದ ನಂತರ ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಉಪಯೋಗ ಮಾಡೋದು ಉತ್ತಮ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಹಲ್ಲು 40 ವರ್ಷ ಉಪಯೋಗ ಮಾಡಿ ಸ್ವಲ್ಪ ತಿಳುವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಹಾರ್ಡ್ ಉಪಯೋಗ ಮಾಡಿದರೆ ಇನ್ನಾಮೇಲೆ ಸಂಪೂರ್ಣ ಹೋಗಿಬಿಟ್ಟು ನಿಮಗೆ ಜಾಸ್ತಿ ತೊಂದರೆಗೊಳ್ಳುವ ಸಂದರ್ಭ ಜಾಸ್ತಿ ಇದೆ. ಓಕೆ, ಅಲ್ಲಿ ಸಾಫ್ಟ್ ಹಾರ್ಡ್ಗಿಂತ ಸಹ ನಾವು ಉಪಯೋಗಿಸುವ ರೀತಿ ಅದು ಭಾಳ ಮುಖ್ಯ. ಅದನ್ನು ಅವರು ತಿಳ್ಕೊಳ್ಬೇಕು. ಬಹಳ ಉತ್ತಮವಾದಂಥ ಪ್ರಶ್ನೆಗಳನ್ನು ಕೇಳಿದ ರಾಮಕೃಷ್ಣರಾವ್, ನಿಮಗೂ ಕೂಡ ಅಭಿನಂದನೆಗಳು. ಡಾಕ್ಟ್ರೇ, ಇದೀಗ ಒಮ್ಮೆ ಚಿಕಿತ್ಸೆ ನೀವೆಲ್ಲ ಕೊಟ್ಟ ನಂತರ ಬಾಯಿಯ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬೋದು? ಅದೇ ಒಂದು ಚಿಕಿತ್ಸೆ ಮಾಡಿದ ನಂತರ ಯಾವುದೇ ಇರಲಿ, ನಾವು ಒಂದು ಶರ್ಟ್ ತಗೊಂಡಿರಲಿ ಅದು ಯಾವುದೇ ಒಂದು ಅದನ್ನು ತಗೊಳ್ಳುವಾಗ ಎಲ್ಲೋ ಸರಿ ಇರ್ತದೆ. ಆದರೆ ತಗೊಂಡ ನಂತರ ಯಾವ ರೀತಿ ಅದರ ಕೇರ್ ತಗೊಳುತ್ತೆ ಅದರ ಮೇಲೆ ಅದರ ಒಂದು ಬಾಳಿಕೆ ಬರ್ತದೆ. ಯೂಶ್ವಲಿ ಈಗ ನಾವೊಂದು ಹಲ್ಲು ಯಾವುದೇ ರೆಸ್ಟ್ರೇಷನ್ ಮಾಡಿರಲಿ, ಫಿಲ್ಲಿಂಗ್ ಮಾಡಿರಲಿ, ಅಥವಾ ನಾನು ತೋರಿಸಿದಾಗೆ ಬ್ಲೀಚಿಂಗ್ ಪ್ರೊಸೀಜರ್ ಮಾಡಿರಲಿ, ಅದು ಮಾಡಿದ ನಂತರ ಮನೆಗೆ ಬಂದ ನಂತರ ಡಾಕ್ಟರ್ ಹೇಳಿರ್ತಾರೆ ನೀವು 2 ಸರಿ ಬ್ರಷ್ ಮಾಡಬೇಕು, ಫ್ಲಾಸ್ ಯೂಸ್ ಮಾಡಬೇಕು, ಮತ್ತು 3 ತಿಂಗಳಿಗೊಂದು ಬಂದು ನನ್ನನ್ನು ಕಾಣಬೇಕು ಅಂತ ನಮ್ಮಲ್ಲಿ ಹೇಳಿರ್ತಾರೆ. ನಾವು ಏನಾಗ್ತದೆ ಅಂದರೆ ನಮ್ಮ ಒಂದ್ಸರಿ ಹಲ್ಲು ಬಿಳಿ ಆದ ನಂತರ ಅಥವಾ ಹಲ್ಲಿನ ತೊಂದರೆಗಳು ಕಮ್ಮಿ ಆದ ನಂತರ ನಾವು ಇದನ್ನು ಮರೆತ್ಕೊಂಡು ಬಿಡ್ತೀವಿ. ಮತ್ತು ಪುನಃ ತೊಂದರೆ ಆದಾಗ ಮಾತ್ರ ನಮಗೆ ಇದು ನೆನಪಿಗೆ ಬರುವಂಥದ್ದು. ಇದನ್ನು ಮಾಡದೆ ನಾವು 2 ಸರಿ ಬ್ರಷ್ ಮಾಡಿ, ಫ್ಲಾಸ್ ಯೂಸ್ ಮಾಡಿ, ಮತ್ತು ಸಣ್ಣ ತೊಂದರೆಗಳು ಬಂದಾಗ ಕೂಡಲೇ ದಂತವೈದ್ಯರಲ್ಲಿ ಹೋಗಿ ಅದನ್ನು ತೋರಿಸಿ ಅವರ ಪರೀಕ್ಷೆ ಅದಕ್ಕೆ ಚಿಕಿತ್ಸೆ ಮಾಡಬೇಕಿದ್ದೇನು ಇರುವುದಿಲ್ಲ. ಮುಖ್ಯವಾಗಿ ಅವರು ಪರೀಕ್ಷೆ ಮಾಡಿ ಚಿಕಿತ್ಸೆ ಮಾಡೋ ಅಗತ್ಯ ಇದೆಯೋ ಇಲ್ಲ ಅಂತ ಹೇಳ್ತಾರೆ. ಅದನ್ನೊಂದು ಮಾಡಿದರೆ ಉತ್ತಮ. ಮತ್ತು ನಮಗೆ ನನ್ನ ಪರ್ಸನಲ್ ಆಗಿ ಮತ್ತು ಜನರಲ್ಲಾಗಿ ಇದು ಹೇಳೋದು ಅಂತ ಹೇಳಿದರೆ 3 ತಿಂಗಳಿಗೆ ಒಂದು ಸರಿ ದಂತ ವೈದ್ಯರನ್ನು ಕಾಣೋದು ಭಾಳ ಇಂಪಾರ್ಟೆಂಟ್. ನಿಮಗೆ ತೊಂದರೆ ಇರಲಿ ಇರದೇ ಇರಲಿ. ಆಗ ಯಾಕಂತ ಹೇಳಿದರೆ ಯಾವುದೇ ತೊಂದರೆಗಳು ಕೂಡಲೇ ಶುರು ಆಗೋದಿಲ್ಲ. ಇಟ್ ಟೇಕ್ ಸಮ್ ಟೈಮ್, ಸ್ವಲ್ಪ ಸಮಯ ತಗೊಳ್ತದೆ. ಹಾಗೆ ನೀವು ಅದರ 3 ತಿಂಗಳು ನಿಮ್ಮ ದಂತ ವೈದ್ಯರು ಹೋದಿದ್ರೆ ಆಗ ಯಾವುದೇ ತೊಂದರೆಗಳು ಪ್ರಾರಂಭದ ಹಂತದಲ್ಲಿ ಅದನ್ನು ಚಿಕಿತ್ಸೆ ಮಾಡಿದರೆ ನಿಮಗೆ ಉತ್ತಮ ರಿಸಲ್ಟ್ ಬರ್ತದೆ. ಖಂಡಿತ ಡಾಕ್ಟರ್. ಆದರೆ ಒಮ್ಮೆ ಚಿಕಿತ್ಸೆ ಮಾಡಿದಂಥ ಸಾಧಾರಣ ಎಷ್ಟು ಸಮಯ ಅದನ್ನು ಬಾಳಿಕೆ ಬರುತ್ತೆ? ಸರಿ ಸರಿ ಈಗ ಬ್ಲೀಚಿಂಗ್ ಮಾಡಿದಾಗ ನಾನು ಹೇಳಿದಾಗೆ, ಈಗ ನಾವು ಬ್ಲೀಚಿಂಗ್ ಮಾಡಿದರೆ ಅದರ ಕಾರಣಗಳು ಸಪೋಸ್ ನಿಮ್ಮ ಕಾರಣ ಹಲ್ಲು ಅಂದಗಡ್ಡಲಿಕ್ಕೆ ಸ್ಮೋಕಿಂಗ್ ಇದ್ದಿದ್ರೆ ನೀವು ಬ್ಲೀಚಿಂಗ್ ಮಾಡಿ ಮತ್ತೆ ಸ್ಮೋಕಿಂಗ್ ಅನ್ನು ಕಂಟಿನ್ಯೂ ಮಾಡಿದರೆ ಇಮಿಡಿಯೇಟ್ ವಿದಿನ್ 6 ತಿಂಗಳಲ್ಲಿ ವಾಪಸ್ ನೀವು ಬ್ಯಾಕ್ ಟು ಸ್ಕ್ವೇರ್ ಒನ್. ನೀವು ಯಾವ ಸ್ಥಿತಿಯಲ್ಲಿ ಶುರು ಮಾಡಿದ್ರು ಅದೇ ಸ್ಥಿತಿ ವಾಪಸ್ ಬಂದು ಬಿಡ್ತೀರಿ. ಹಾಗೆ ನಾವು ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾವುದು ಮುಖ್ಯ ಅಂತ ಹೇಳಿದ್ರೆ, ಯಾವುದರಿಂದಾಗಿ ನನಗೆ ತೊಂದರೆ ಬಂದಿದೆ ಅಂತ ನಮ್ಮ ಡಾಕ್ಟರ್ ನಿಮ್ಗೆ ಹೇಳಿರ್ತಾರೆ. ಇದನ್ನು ತೊಂದರೆಗಳನ್ನು ಈಗ ಸ್ಮೋಕಿಂಗ್ ಇರಲಿ, ಅಭ್ಯಾಸ, ಅದನ್ನು ನಿಲ್ಲಿಸುವುದು, ಸ್ಟಾಪ್ ಮಾಡೋದು ಭಾಳ ಇಂಪಾರ್ಟೆಂಟ್. ಮತ್ತು ಈಗ ನಾನು ಹೇಳಿದ ಇಂಟ್ರೆನ್ಸಿಕ್ ಕಾರಣಗಳಿದ್ದರೆ ಆ ರೀತಿ ಮಾಡೋ ತೊಂದರೆಗಳು ಅದಕ್ಕೆ ವಿನಿಯರ್ ಅಥವಾ ಕ್ಯಾಪ್ ಮಾಡಿದೆ ಜನರಲಾಗಿ 6 ರಿಂದ 8 ವರ್ಷ ತನಕ ಏನು ತೊಂದರೆ ಬರುವುದಿಲ್ಲ. ಆದರೆ ಒನ್ಸ್ ಇನ್ 3 ಮಂತ್ಸ್
ನಿಮ್ಮ ವೈದ್ಯರಲ್ಲಿ ತೋರಿಸಿ ಅದರಲ್ಲಿ ಏನು ತೊಂದರೆ ಇದೆಯೋ ಅಂತ ತೋರಿಸ್ಕೊಂಡು ಬಹಳ ಮುಖ್ಯವಾಗಿ ವೈದ್ಯರು ಯಾವ ಕಾರಣದಿಂದ ಇದು ಬಂದಿದೆ ಅಂತ ಹೇಳ್ತಾರ ಅದನ್ನ ತಡೆಯಬೇಕು, ಆಮೇಲೆ ಚಿಕಿತ್ಸೆ ಮತ್ತೆ ಅದು ಫಲಾನುಭವ ಎಷ್ಟು ಬರುತ್ತೆ ಅಂತ ನೋಡ್ಬೋದು. ಡಾಕ್ಟರ್, ಸಮಯ ಮೀರ್ತಾ ಇದೆ, ಅದರಿಂದ ಕೊನೆಯದಾಗಿ ತಮ್ಮಲ್ಲಿ ಒಂದು ಪ್ರಶ್ನೆ, ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ರಿ ಈ ಚಿಕಿತ್ಸೆಯ ಬಗ್ಗೆ, ಅಥವಾ ಚಿಕಿತ್ಸೆ ಯಾವ ರೀತಿ ಅವ್ರು ಮಾಡಬೇಕು ಅಂತ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ? ವೀಕ್ಷಕರಿಗೆ ನಂದು ಹೇಳೋದು ಅಂತ ಹೇಳಿದರೆ, ನಾವು ಹೇಳ್ತಾರೆ ಒಂದು ಮಾತಿದೆ, ದೇಹದ ಆರೋಗ್ಯಕ್ಕೆ ಆರೋಗ್ಯ ಬಾಗಿಲು ಅಂತ ಹೇಳಿದೆ. ಅಂದರೆ ನಮ್ಮ ದೇಹದ ಆರೋಗ್ಯನೂ ಕಾಪಾಡಲಿಕ್ಕೆ ಬಾಹ್ಯ ಆರೋಗ್ಯನ ಉತ್ತಮ ರೀತಿಯಲ್ಲಿ ಇಡೋದು ಭಾಳ ಇಂಪಾರ್ಟೆಂಟ್. ಅದು ನಮ್ಮ ದೇಹದ ಆರೋಗ್ಯ ಭಾಳ ಉಪಯೋಗ ಆಗುವಂಥದ್ದು. ಮತ್ತು ಬಾಯಿ ಎಂಬುದು, ಹಲ್ಲು ಎಂಬುದು ನಾವು ಡೇ ಇನ್ ಡೇ ಔಟ್, ಅಂದರೆ ನಾವು ಎದ್ದಾಗಂತ ಶುರು ಮಾಡಿ ರಾತ್ರಿ ಮಲಗಿ ತನ್ನಂತಾಗ ಉಪಯೋಗ ಮಾಡ್ತಾನೆ ಇರ್ತೀವಿ. ಅದರಿಂದಾಗಿ ಪ್ರತಿ 3 ತಿಂಗಳಿಗೆ ಒಂದು ಸರಿಯೋ 6 ತಿಂಗಳಿಗೆ ಒಂದು ಸರಿಯೋ, ನಾನು ಹೇಳಿದೆ 3 ತಿಂಗಳಿಗೆ ಒಂದು ದಂತ ವೈದ್ಯನ ಕಂಡು ಯಾವ ತೊಂದರೆ ಇದೆಯೋ ಇಲ್ಲೋ ಅಂತ ಒಂದು ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು, ತೊಂದರೆ ಇದ್ದರೆ ಅದಕ್ಕೆ ಚಿಕಿತ್ಸೆ ಅಗತ್ಯ ಇದೆಯೋ ಅಂತ ಡಾಕ್ಟರ್ ಹೇಳಿದೆ ಮಾಡಿಸ್ಕೊಂಡ್ಬಿಟ್ರೆ, ಅದು ಸಣ್ಣ ಇದರಲ್ಲಿ ಮಾಡಿದರೆ ನಿಮ್ಮ ಹಲ್ಲು ಭಾಳ ಸಮಯ ತನಕ ನಿಮ್ಮ ಬಾಯಲ್ಲಿ ಇರ್ಬೋದು, ನೀವು ನಗುತ್ತಾ ಖುಷಿಯಿಂದ ಇರ್ಬೋದು, ಜೀವನ ಮಾಡ್ಬೋದು ಅಂತ ನಾನು ನಿಮಗೆ ಎಲ್ಲರಿಗೂ ಹೇಳಿ ಖಂಡಿತವಾಗಿ ಸಂತೋಷ. ಖಂಡಿತ ಬಹಳ ಉತ್ತಮವಾದಂಥ ಮಾಹಿತಿ. ಯಾಕಂತ ಹೇಳಿದರೆ ಮುಖ್ಯವಾಗಿ ಒಂದು ದೇವಸ್ಥಾನದ ಮಹಾದ್ವಾರ ಅಂತ ಹೇಳ್ತೇವೆ, ಮಹಾದ್ವಾರಕ್ಕೆ ಇರುವಂಥ ಮಹತ್ವ ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಈ ದೇಹ ಅನ್ನುವ ದೇವಸ್ಥಾನಕ್ಕೆ ನಮ್ಮ ಹಲ್ಲುಗಳೇ ಒಂದು ಮಹಾದ್ವಾರ. ಇದನ್ನು ನಾವು ಎಷ್ಟು ಶುಚಿಯಾಗಿ ಅಥವಾ ಒಂದು ಅಂದವಾಗಿ ಇಡ್ತೇವೋ ನಮ್ಮ ಇಡೀ ಒಂದು ದೇಹಕ್ಕೂ ಕೂಡ ಒಂದು ರೀತಿಯ ಶೋಭೆ ಬರುತ್ತೆ. ಬಹಳ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಹರೀಶ್ ಶೆಟ್ಟಿ ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳು. ನಮಸ್ಕಾರ ಡಾಕ್ಟರ್. ವೀಕ್ಷಕರೇ, ಈ ಹಲ್ಲಿನ ವಿವಿಧ ಹಂತಗಳನ್ನು ನಾನು ಆಗತಾನೆ ಹೇಳಿದೆ, ಬೇರೆ ಬೇರೆ ಮಾಹಿತಿಯನ್ನು, ಹಲ್ಲಿನ ರೋಗಗಳಾಗಿರ್ಬೋದು, ಹಲ್ಲಿನ ಅಂದವನ್ನು ಉಳಿಸುವಂತಹ ಒಂದು ಮಾಹಿತಿ ಆಗಿರ್ಬೋದು, ಹೀಗೆ ವಿವಿಧ ಮಾಹಿತಿಗಳನ್ನು ನೀಡುವಂಥ ಈ ಕಾರ್ಯಕ್ರಮ ಹಲೋ ಐಡಿಯಾಯಲ್ಲಿ ಬರುವ ವಾರ ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.